ಮೋಡ ಕವಿದ ವಾತಾವರಣ, ತಂಪಾದ ಗಾಳಿ, ಎಲ್ಲಿ ನೋಡಿದರೂ ಧಾರಾಕಾರ ಮಳೆ, ತುಂಬಿ ಹರಿಯುವ ನದಿಗಳು, ಉಕ್ಕಿ ಹರಿಯುವ ಹಳ್ಳಗಳು. ಹೌದು, ಅದುವೇ ಆಷಾಢ ಮಾಸ. ಹಿಂದೂ ಕ್ಯಾಲೆಂಡರ್ನ 4ನೇ ತಿಂಗಳನ್ನು ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ. ಆಷಾಢ ಮಾಸದಲ್ಲಿ ಸೂರ್ಯದೇವ ಮತ್ತು ದುರ್ಗಾದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಇದು ಸಂಧಿಕಾಲದ ತಿಂಗಳು. ಮಳೆಗಾಲ ಮತ್ತು ಋತುಗಳ ಬದಲಾವಣೆಯಿಂದ ದೈಹಿಕ ಕಾಯಿಲೆಗಳಿಂದ ದೂರವಿರಲು ಈ ತಿಂಗಳಲ್ಲಿ ಕೆಲವು ಪದಾರ್ಥಗಳನ್ನು ತಿನ್ನುವುದನ್ನು ನಿಷೇಧಿಸಲಾಗಿದೆ. ಹಾಗಾದರೆ ಆ ಆಹಾರ ಪದಾರ್ಥಗಳ್ಯಾವವು? ಯಾಕೆ ನಾವು ಅವುಗಳನ್ನು ತಿನ್ನಬಾರದು? ತಿಂದರೆ ಏನಾಗುತ್ತದೆ? ಯಾಕೆ ಈ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಜಾಸ್ತಿ ತೊಡಗಬಾರದು? ಅದರಿಂದ ಆಗುವ ಪರಿಣಾಮಗಳೇನು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಷಾಢ ಮಾಸದಲ್ಲಿ ಮಳೆಯಾಗುವುದರಿಂದ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು, ಕ್ರಿಮಿಕೀಟಗಳು ವಾಸಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಆದ್ದರಿಂದ ಈ ತಿಂಗಳಲ್ಲಿ ಶುದ್ಧ ನೀರನ್ನು ಮಾತ್ರ ಕುಡಿಯಬೇಕು ಮತ್ತು ಶುಚಿತ್ವದ ಬಗ್ಗೆ ಹೆಚ್ಚಿನ ವಿಶೇಷ ಕಾಳಜಿ ವಹಿಸಬೇಕು. ಇದರಿಂದ ಆರೋಗ್ಯದ ಸಮಸ್ಯೆಗಳಿಂದ ಒಂದಿಷ್ಟು ದೂರ ಇರಬಹುದು. ಈ ತಿಂಗಳಲ್ಲಿ ದೇಹದ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಆದ್ದರಿಂದ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ವಿಶೇಷವಾಗಿ ಮಳೆಗಾಲ ಮತ್ತು ಚತುರ್ಮಾಸದಲ್ಲಿ ಆಹಾರ ಮತ್ತು ಪಾನೀಯ ಮತ್ತು ಆರೋಗ್ಯದ ಬಗ್ಗೆ ವಿಶೇಷ ಮುನ್ನೆಚ್ಚರಿಕೆಯನ್ನು ಕೂಡ ತಿಳಿದುಕೊಳ್ಳಬೇಕು. ಈ ತಿಂಗಳಲ್ಲಿ ಕರಿದ ಅಥವಾ ಇನ್ನಿತರ ಆಹಾರವನ್ನು ತಿನ್ನುವುದರ ಬದಲು ರಸಭರಿತ ಹಣ್ಣುಗಳನ್ನು ತಿನ್ನುವಂತೆ ಸಲಹೆ ನೀಡಲಾಗುತ್ತದೆ. ಈ ಸಮಯದಲ್ಲಿ ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬೇಕು. ಆಷಾಢ ಮಾಸದಲ್ಲಿ ಹಸಿರು ತರಕಾರಿಗಳು, ಎಲೆಗಳ ತರಕಾರಿಗಳನ್ನು ತಿನ್ನಬಾರದು. ಯಾಕೆಂದರೆ ಈ ಸಮಯದಲ್ಲಿ ಎಲೆಗಳ ಮೇಲೆ ಹೆಚ್ಚು ಕ್ರಿಮಿಕೀಟಗಳು ವಾಸಿಸುತ್ತಿರುತ್ತವೆ. ಈ ತಿಂಗಳು ಆದಷ್ಟು ಕಡಿಮೆ ಎಣ್ಣೆ ಪದಾರ್ಥಗಳನ್ನು ಸೇವಿಸುವುದು ಸೂಕ್ತ. ಈ ಸಂದರ್ಭದಲ್ಲಿ ನೊಣಗಳು, ಹೊಲಸು ಹಾಗೂ ಗಲೀಜು ಮೇಲೆ ಕುಳಿತು ಎಣ್ಣೆ ಪದಾರ್ಥ ಮೇಲೆ ಕುಳಿತುಕೊಂಡರೆ ಮಲೇರಿಯಂತಹ ಕಾಯಿಲೆಗಳು ಜಾಸ್ತಿ ಆಗುತ್ತವೆ. ಆಷಾಢ ಮಾಂಸದಲ್ಲಿ ಆದಷ್ಟು ಮಾಂಸಗಳನ್ನು ಅವಾಯ್ಡ್ ಮಾಡಿ, ತಿನ್ನಬೇಡಿ. ಈ ಸಮಯದಲ್ಲಿ ಜೀರ್ಣಕ್ರಿಯೆ ತುಂಬ ವೀಕ್ ಆಗಿರುತ್ತದೆ. ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರಿಂದ ನಾನಾ ರೋಗಗಳು ಪ್ರಾರಂಭವಾಗುತ್ತವೆ. ಆಷಾಢ ಮಾಸದಲ್ಲಿ ಮೀನು ಸೇವನೆ ಮಾಡಬಾರದು. ಯಾಕಂದರೆ ಈ ಸಂದರ್ಭದಲ್ಲಿ ಮೀನುಗಳು ಹೆಚ್ಚಾಗಿ ಮೊಟ್ಟೆಗಳನ್ನು ಇಡುವ ಸಮಯವಾಗಿರುತ್ತದೆ. ಈ ದಿನಗಳಲ್ಲಿ ಮದ್ಯ ಮತ್ತು ಇತರ ಅಮಲು ಪದಾರ್ಥಗಳಿಂದ ದೂರವಿರಬೇಕು. ತಂಪಾದ ಗಾಳಿ ಹಾಗೂ ಮಳೆ ಇರುವುದರಿಂದ ಸರಾಯಿ ಒಂದು ರೀತಿಯ ವಿಷಭರಿತವಾಗಿರುತ್ತದೆ. ಮದ್ಯ ಸೇವನೆಯಿಂದ ಹಲವಾರು ರೀತಿಯ ಕೆಟ್ಟ ಪರಿಣಾಮಗಳು ನಮ್ಮ ದೇಹದ ಮೇಲೆ ಆಗುತ್ತವೆ. ಈ ತಿಂಗಳಲ್ಲಿ ಬದನೆಕಾಯಿ, ಎಲೆಕೋಸು ಸೇವಿಸಬಾರದು. ಯಾಕಂದರೆ ಇದರಲ್ಲಿ ಹೆಚ್ಚಾಗಿ ಕ್ರಿಮಿಕೀಟಗಳು ಆ ಸಂದರ್ಭದಲ್ಲಿ ಕಾಣುತ್ತವೆ. ಆದಷ್ಟು ಇವುಗಳನ್ನು ಅವಾಯ್ಡ್ ಮಾಡಿ. ಆಷಾಢ ಮಾಸವು ಧಾರ್ಮಿಕ ದೃಷ್ಟಿಕೋನದಿಂದ ಹೆಚ್ಚು ಮಹತ್ವದಾಗಿದೆ. ಆದ್ದರಿಂದ ಈ ದಿನಗಳಲ್ಲಿ ವಾಸನೆಯನ್ನು ಹೊಂದಿರುವ ವಸ್ತುಗಳನ್ನು ಸೇವಿಸಬಾರದು. ಏಕೆಂದರೆ ಇವುಗಳು ಮನಸ್ಸನ್ನು ವಿಚಲಿತಗೊಳಿಸುತ್ತವೆ, ಲೈಂಗಿಕ ಪ್ರಜ್ಞೆಯನ್ನು ಹೆಚ್ಚಿಸುತ್ತವೆ ಮತ್ತು ದೇಹ ಮತ್ತು ಮನಸ್ಸಿನ ಅಶುದ್ಧತೆಯನ್ನು ಕೂಡ ಹೆಚ್ಚಿಸುತ್ತವೆ. ಈ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಡಿ. ಇದು ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಬೀಳುವ ಜಾಸ್ತಿ ಚಾನ್ಸ್ ಇರುತ್ತೆ. ಇದೇ ಕಾರಣ ಹೆಚ್ಚಾಗಿ ಹೆಣ್ಣು ಮಕ್ಕಳು ತಮ್ಮ ತವರು ಮನೆಗೆ ಗಂಡನಿಂದ ದೂರವಿರಲು ಹೋಗಿಬಿಡುತ್ತಾರೆ. ಆಷಾಢ ಮಾಸ ಕಳೆದ ನಂತರ ವಾಪಸ್ಸು ಅವರು ತಮ್ಮ ಮನೆಗಳಿಗೆ ಬರುತ್ತಾರೆ. ಈ ಮಾಸದಲ್ಲಿ ರೋಗಗಳ ಸೋಂಕು ಹೆಚ್ಚಾಗಿರುವುದರಿಂದ ಹೆಚ್ಚು ಧಾರ್ಮಿಕ ಕಾರ್ಯಗಳತ್ತ ಗಮನ ಹರಿಸುವುದು ಒಳ್ಳೆಯದು. ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾ ಊಟಪಾನದ ಬಗ್ಗೆ ವಿಶೇಷ ಗಮನವಿಡಬೇಕಾಗುತ್ತದೆ. ಆಷಾಢ ಮಾಸದಲ್ಲಿ ಈ ಮೇಲಿನ ನಿಯಮಗಳನ್ನು ಅನುಸರಿಸುವುದರಿಂದ ಆರೋಗ್ಯ ಒಳ್ಳೆಯದಾಗಿರುತ್ತದೆ ಹಾಗೂ ನಾವು ಹಲವಾರು ರೋಗಗಳಿಂದ ದೂರ ಕೂಡ ಇರಬಹುದು. ಸ್ನೇಹಿತರೆ, ಇಂಥದೇ ಹಲವಾರು ರೋಚಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.